ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಕರ ದಿನಾಚರಣೆ ಸಮಿತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ನಿವೃತ್ತ ಶಿಕ್ಷಕರು, ಸಾಧಕ ವಿದ್ಯಾರ್ಥಿಗಳು ಹಾಗೂ ವಿವಿಧ ಅಧಿಕಾರಿ ವರ್ಗದವರನ್ನು ಗೌರವಿಸುವ ಮೂಲಕ ಅರ್ಥಪೂರ್ಣವಾಗಿ ಪುತ್ತೂರಿನ ಪುರಭವನದಲ್ಲಿ ಆಚರಿಸಲಾಯಿತು. ಸಮಾರಂಭದಲ್ಲಿ ತಾಲೂಕಿನ ವಿವಿಧ ಸರ್ಕಾರಿ ಪ್ರಾಥಮಿಕ ಅನುದಾನಿತ ಪ್ರೌಢಶಾಲೆಯ ಸುಮಾರು 48 ಮಂದಿ ನಿವೃತ್ತ ಮುಖ್ಯ ಶಿಕ್ಷಕರು, ಸಹಾಯಕ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರನ್ನು ಶಾಲು ಹೊದಿಸಿ ಸ್ಮರಣಿಕೆ ಫಲಪುಷ್ಪವನ್ನು ನೀಡಿ ಗೌರವಿಸಲಾಯಿತು. ಅಲ್ಲದೆ ಶಾಸಕ ಸಂಜೀವ ಮಠಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಜೊತೆ ಸಹಕಾರ ನೀಡಿದ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಪೇಟ ತೊಡಿಸಿ ಶಾಲು ಹೊದಿಸಿ ಗೌರವಿಸಿದರು. ಅಭಿನಂದನೆಗಳು. ನಿಮ್ಮ ಮುಂದಿನ ವಿದ್ಯಾಭ್ಯಾಸವು ಯಶಸ್ವಿಯಾಗಿ ಸಾಗಲಿ. ಮೂಲಕ ಇಡೀ ಎಸಿ ಕಚೇರಿಯನ್ನೇ ಕಲಾತ್ಮಕಗೊಳಿಸಿದ ಕಾಳಜಿಯನ್ನು ವಹಿಸಿದವರು ಶ್ರೀಯುತರು ತಮ್ಮನ್ನ. ಇದೇ ವೇಳೆ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು ಅವರು, ಪ್ರಸ್ತುತ ವಿದ್ಯಾರ್ಥಿ ಶಿಕ್ಷಕರ ಸಂಬಂಧ ವ್ಯಾವಹಾರಿಕವಾಗಿರದೆ ವೃತ್ತಿಪರವಾಗಿದೆ. ಶಿಕ್ಷಕ ಎನಿಸಿದವನು ನಿಜವಾದ ಗುರುವಾಗಬೇಕಾದರೆ ಹಿಂದಿನ ಗುರು ಪರಂಪರೆ ಮರು ಸೃಷ್ಟಿಯಾಗಬೇಕು ಎಂದು ಹೇಳಿದರು. ಭಾರತವನ್ನು ಒಂದು ಆಧ್ಯಾತ್ಮಿಕ ದೇಶ ಅಂತ ಇವತ್ತು ಜಗತ್ತು ಕಾಣ್ತದೆ. ಇಂಗ್ಲೆಂಡ್ ಅಂತ ದೇಶವನ್ನು ನಾವು ವಸಾಹತುಶಾಹಿ ದೇಶ ಅಂತೇಳಿ ಜಗತ್ತು ಗುರುತಿಸ್ತದೆ. ಈ ಆಧ್ಯಾತ್ಮಿಕ ದೇಶ ಆಗಲಿಕ್ಕೆ ಇಲ್ಲಿಯ ಆ ಇತಿಹಾಸವನ್ನು ನಾವು ನೋಡಿದಾಗ ಇಲ್ಲಿಯ ಪರಂಪರೆ, ಋಷಿ ಮುನಿಗಳ ಪರಂಪರೆ, ಅದರಲ್ಲಿಯೂ ವ್ಯಾಸ ಮಹರ್ಷಿಯನ್ನು ನಾವು ಗುರು ಅಂತೇಳಿ, ಆಧ್ಯಾತ್ಮಿಕ ಗುರು ಅಂತೇಳಿ ಸ್ವೀಕಾರ ಮಾಡಿ ಇವತ್ತಿನ ತನಕ ನಾವು ಗುರು ಪೂರ್ಣಿಮೆ ಎಂದು ಆ ಗುರು ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಆ ಮುಖಾಂತರ ವಿಶಿಷ್ಟವಾದಂಥ ಒಂದು ಪರಂಪರೆ ಈ ದೇಶದಲ್ಲಿದೆ. ಆ ವಿಶಿಷ್ಟವಾದಂಥ ಪರಂಪರೆ ವಿಶೇಷವಾಗಿ ಈ ದೇಶದ ನಿರ್ಮಾಣದ ಕಾಲದಲ್ಲಿ, ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ, ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ನಮಗೆ ಯಾರ್ಯಾರು ಆ ಜ್ಞಾನವನ್ನು ಕೊಡ್ತಾರೋ ಅಂತ ಜ್ಞಾನಾರ್ಜನೆಗೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೋ ಅವರನ್ನು ಸ್ಮರಣೆ ಮಾಡುವಂಥದ್ದೇ ಈ ಒಂದು ಗುರು ಸ್ಮರಣೆ. ಆ ಗುರು ಸ್ಮರಣೆಯನ್ನು ನಾವು ಬರ್ತಾ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಮಾತನಾಡಿ, ಶಿಕ್ಷಕರು ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗವಾಗಿದ್ದು ತನ್ನ ಶಿಕ್ಷಕ ಜೀವನದಲ್ಲಿ ಎಲ್ಲ ಆಯಾಮಗಳನ್ನು ಕಾಣುವವರು. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ನಿಂತ ನೀರಾಗದೆ ಹರಿಯುವ ನೀರಿನಂತೆ ಕೆಲಸ ಕಾರ್ಯಗಳನ್ನು ಮಾಡುತ್ತಿದೆ ಎಂದರು. ಶಿಕ್ಷಕರ ದಿನಾಚರಣೆಗೆ ಹಲವಾರು ವಿಶೇಷತೆಗಳಿವೆ. ಪ್ರಥಮವಾಗಿ ನಾವು ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ನಾವಿವತ್ತು ಪ್ರಜಾಪ್ರಭುತ್ವ ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರೋದು ಇಲೆಕ್ಷನ್ಸ್. ನಾನೊಬ್ಬ ಉಪವಿಭಾಗಾಧಿಕಾರಿಯಾಗಿ ಮಾತಾಡುವಾಗ ನಮಗೆ ಪ್ರಥಮವಾಗಿ ಇಲೆಕ್ಷನ್ಸ್, ಪ್ರಜಾಪ್ರಭುತ್ವಕ್ಕೂ ಇಲೆಕ್ಷನ್ಗೂ ತುಂಬ ಪ್ರಜಾಪ್ರಭುತ್ವದ ಭಾಗ. ಇಲೆಕ್ಷನ್ಸ್ ಕಂಡಕ್ಟ್ ಮಾಡೋದು ಯಾರು? ನಾವು. ನಮ್ಮೊಟ್ಟಿಗೆ ಕೈ ಜೋಡಿಸೋರು 100% ಶಿಕ್ಷಕರು. ಎಲ್ಲ PROಗಳು, APROಗಳು ಎಲ್ಲ ಶಿಕ್ಷಕರು. ನಮ್ಮ ಶಾಲೆಗಳೇ ನಮ್ಮ ಪೋಲಿಂಗ್ ಬೂತ್ಗಳು. ಈವನ್ ಎಲ್ಲ ದಿನಗಳಲ್ಲೂ ನಮ್ಮ ಶಾಲೆಗಳೇ ನಮ್ಮ BLO ಕಚೇರಿಗಳು. ಬೂತ್ ಲೆವೆಲ್ ಆಫೀಸರ್ಸ್ ಕಚೇರಿ ಕೂಡ ಶಾಲೆನೇ ಆಗಿರ್ತದೆ. ಹಾಗೆಯೇ ನಮ್ಮ ಪೋಲಿಂಗ್ ಸ್ಟೇಷನ್ಗಳು ಕೂಡ ಶಾಲೆನೇ ಆಗಿರ್ತದೆ. ಸೊ ಶಿಕ್ಷಕರು ನಮ್ಮ ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗವಾಗಿ ನಮ್ಮೊಂದಿಗಿದ್ದಾರೆ. ಇದು ಒಂದು ಚುನಾವಣೆ ಸಂದರ್ಭದಲ್ಲಿ ನಾನು ಹೇಳೋದು ಅಂದರೆ. ಎರಡನೇ ಸಂದರ್ಭ ಏನಂದರೆ, ಎಲ್ಲ ಒಂದು ದೈನಂದಿನ ದಿನನಿತ್ಯದ ನಾವೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತೇವೆ. ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಸಿ, ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಅಧ್ಯಕ್ಷ ಜೀವಂದರ್ ಜೈನ್, ನಗರಸಭೆಯ ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ, ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಭಾಮಿ ಅಶೋಕ್ ಶೆಣೆ ಪಾಲ್ಗೊಂಡಿದ್ದರು.